ರಾಜ್ಯ ಸರ್ಕಾರ ಕೊರೋನಾವನ್ನು ನಿಯಂತ್ರಣ ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಮಾಜಿ ವಿಧಾನ ಪರಿಷತ್ ಸದಸ್ಯ ಐವನ್ souza ಆರೋಪಿಸಿದ್ದಾರೆ. ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಲಾಕ್ಡೌನ್ ಮಾಡೋದ್ರಿಂದ ಯಾವುದೇ ರೀತಿ ಪ್ರಯೋಜನ ಆಗೋದಿಲ್ಲ. ಇನ್ನು ತಕ್ಷಣವೇ ಸಂಘ ಸಂಸ್ಥೆ, ಧಾರ್ಮಿಕ ಮುಖಂಡರು, ರಾಜಕೀಯ ಪ್ರತಿನಿಧಿಗಳ ಸಭೆಯನ್ನ ಕರೆಯಬೇಕು. ಈ ಬಗ್ಗೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಗಮನವನ್ನು ಹರಿಸಬೇಕು. ಮುಂದಿನ ದಿನಗಳಲ್ಲಿ ಸೋಂಕು ತಡೆಗಟ್ಟಲು ಯಾವೆಲ್ಲ ಕ್ರಮವನ್ನು ಕೈಗೊಂಡಿದ್ದೀರಿ ಅನ್ನೋದನ್ನ ಸಭೆಯಲ್ಲಿ ತಿಳಿಯಪಡಿಸಬೇಕು ಅಂತ ಐವನ್ ಒತ್ತಾಯಿಸಿದರು. ಲಾಕ್ಡೌನ್ ಮಾಡುವ ತೀರ್ಮಾನ ತೆಗೆದುಕೊಳ್ಬೇಕು. ಲಾಕ್ಡೌನ್ ಮಾಡುವುದರಿಂದ ಯಾವುದೇ ಲಾಭ ಆಗುವುದಿಲ್ಲ ಅಂತ ಹಿಂದೆನೂ ಹೇಳಿದ್ದೆವು. ಇದು ಸ್ವಲ್ಪ ಸಮಯಕ್ಕೆ ನಾವು ಮುಂದೂಡಬಹುದು. ಹಾಸ್ಪಿಟಲ್ಗಳ ಯಾರು ಎಲ್ಲಿವರೆಗೆ ಸರಿ ಇರುವುದಿಲ್ಲ, ಚಿಕಿತ್ಸೆಗೆ ಜಾಗ ಎಷ್ಟು ಸರಿ ಇರುವುದಿಲ್ಲ, ಕ್ವಾರಂಟೈನ್ಗೆ ಯಾವಾಗ ನೀವು ಸರಿಯಾಗಿ ಇರುವುದಿಲ್ಲ, ಅಲ್ಲಿವರೆಗೆ ನೀವು ಲಾಕ್ಡೌನ್ ಮಾಡಿ. ಲಾಕ್ಡೌನ್ ಮಾಡುವುದರಿಂದಲೇ ಕೊರೋನಾ ತಡೆಗಟ್ಟಬಹುದು ಅಂತ ಯಾರಾದರೂ ಹೇಳಿದರೆ ಅಥವಾ ಆಲೋಚನೆ ಮಾಡಿದರೆ ಅದು ಒಂದು ಮೂರ್ಖರ ತೀರ್ಮಾನ ಆಗ್ತದೆ. ಎಲ್ಲ ಜನಪ್ರತಿನಿಧಿ ಕರೆದು, ಕಾರ್ಮಿಕ ಮುಖಂಡರನ್ನು ಕರೆದು, ಜನರ ಪ್ರತಿಷ್ಠಿತ ಜನರ ಸೇವೆ ಮಾಡತಕ್ಕಂಥ ದೇವಸ್ಥಾನ ಮತ್ತಿತರ ಅರ್ಚಕರನ್ನು ಕರೆದು ಈ ರೋಗವನ್ನು ಯಾವ ಭಾಗದಲ್ಲಿ ಸಮುದಾಯದಲ್ಲಿ ಹರಡದಂತೆ ಏನು ಮಾಡಬಹುದು ಅಂತ ಕೇಳಿ. ಉಳ್ಳಾಲದಲ್ಲಿ ನಡೆಸಿದಂತೆ ಎಲ್ಲ ಕಡೆಯಲ್ಲೂ ಕೂಡ ರ್ಯಾಂಡಮ್ ಟೆಸ್ಟ್ ಮಾಡಬೇಕು. ಇನ್ನು ಕೊರೋನಾ ಪರಿಕರಗಳ ಖರೀದಿಯಲ್ಲಿ ನಡೆದಿರುವಂತಹ ಹಗರಣದ ಬಗ್ಗೆ ಜಿಲ್ಲೆಯಲ್ಲಿ ಮನೆ ಮನೆ ಅಭಿಯಾನವನ್ನು ನಡೆಸಲಾಗುತ್ತೆ ಅಂತ ಹೇಳಿದರು. ರ್ಯಾಂಡಮ್ ಚೆಕ್ ಮಾಡಿ. ಅಲ್ಲಿ ಸುರತ್ ಉಳ್ಳಾಲದಲ್ಲಿ ಮಾಡಿದ್ರಲ್ವಾ, ಎಷ್ಟು ಜನರಿಗೆ ಡ್ಯೂಟಿ ಕಾಲರ್ ಮಾಡಿದಾಗ? ನೀವು ಮಂಗಳೂರಲ್ಲಿ ಎಷ್ಟಿದೆ, ಸುರತ್ಕಲ್ನಲ್ಲಿ ಎಷ್ಟಿದೆ, ಉಡುಪಿಯಲ್ಲಿ ಎಷ್ಟಿದೆ, ಪುತ್ತೂರು ಎಷ್ಟಿದೆ, ಸುಳ್ಳೆ ಎಷ್ಟಿದೆ, ಬೆಳ್ತಂಗಡಿ ಎಷ್ಟಿದೆ, ಮೂಡುಬಿದಿರೆ ಎಷ್ಟಿದೆ ಅಂತ ಗೊತ್ತಾಗಬೇಕಾದ್ರೆ ನೀವು ರ್ಯಾಂಡಮ್ ಚೆಕ್ ಅನ್ನ ಇನ್ಕ್ರೀಸ್ ಮಾಡಬೇಕು. ಪಿಪಿ ಕಿಟ್ಗೆ 10 ರೂಪಾಯಿ ಇದ್ದದ್ದು 30 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದೀರಿ. ಸ್ಕ್ಯಾನರ್ ಅನ್ನು 100 ರೂಪಾಯಿಗೆ ಇದ್ದದ್ದು 300 ರೂಪಾಯಿ ಖರೀದಿ ಮಾಡಿದ್ದೀರಿ. 3 ಲಕ್ಷ ಇದ್ದ ವೆಂಟಿಲೇಟರ್ ಅನ್ನ 30 ಲಕ್ಷ ಕೊಟ್ಟು ಖರೀದಿ ಮಾಡಿದ್ದೀರಿ. ಮಾಸ್ಕ್ ಅನ್ನು 5 ರೂಪಾಯಿ 10 ರೂಪಾಯಿ ಮಾಸ್ಕ್ ಅನ್ನು 300-400 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದೀರಿ. ಎಲ್ಲಿದೆ ಆ ದುಡ್ಡು? ವೈಟ್ ಪೇಪರ್ ಕೊಡಿ, ಲೆಕ್ಕ ಕೊಡಿ ಅಂತ ಅಭಿಯಾನ ಪ್ರಾರಂಭ ಮಾಡಿದಾರಲ್ಲ ಸಿದ್ದರಾಮಯ್ಯನವರು, ವಿರೋಧ ಪಕ್ಷ ನಾಯಕರು, ಅದನ್ನು ಸಂಪೂರ್ಣವಾಗಿ ಬೆಂಬಲ ಮಾಡ್ತೇವೆ ನಾವು. ಮತ್ತು ಈ ಜಿಲ್ಲೆಯಲ್ಲಿ ಲೆಕ್ಕ ಕೊಡಿ ಅಭಿಯಾನವನ್ನು ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದೇವೆ ಮತ್ತು ಮನೆ ಮನೆಗಳಿಗೆ ಹೋಗ್ತೇವೆ.